ನಾನು ನಿಮ್ಮ ಪ್ರೀತಿಯ ಅಕ್ಷತಾ ಭರತ್. ಇದು ನನ್ನ ಫಸ್ಟ್ ವ್ಲಾಗ್ ಅಂತ ಹೇಳಿದರೆ, ನಾನು ಇದಕ್ಕಿಂತ ಮುಂಚೆ ವಿಡಿಯೋ ಶೇರ್ ಮಾಡ್ತಿದ್ದೆ, ಅದು ತುಳುವಲ್ಲಿ ಬರೀ ಅಡಿಗೆ ರೆಸಿಪಿ. ಅದರಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಿದ್ದೆ. ಇವತ್ತಿನ ನಾನು ಕನ್ನಡದಲ್ಲಿ ಮಾತಾಡುವಂತ ಹೇಳಿ ಕನ್ನಡದಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನನಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಆಮೇಲೆ ನನ್ನ ಚಾನೆಲ್ ಹೆಸರು ಬಂದುಬಿಟ್ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಟೇಸ್ಟಿ ಟ್ರೀಟ್ಸ್. ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವ ರೆಸಿಪಿ ಚಟ್ಟಂಬಡೆ ರೆಸಿಪಿ. ಇದು ಮಂಗಳೂರಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಇಷ್ಟ ರೆಸಿಪಿ. ನಾನು ಕೂಡ ಮಂಗಳೂರಿನವಳೆ, ನನಗೆ ಕೂಡ ಈ ಸ್ನ್ಯಾಕ್ಸ್ ತುಂಬ ಇಷ್ಟ. ಬನ್ನಿ ಅದಕ್ಕೆ ಏನೆಲ್ಲ ಬೇಕಂತ ನೋಡುವ. ಇದಕ್ಕೆ ಬೇಕಾಗುವಂತಹ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಅದು ಕಡಲೆಬೇಳೆ ಮತ್ತು ಉದ್ದು. ನಾನಿಲ್ಲಿ ಕಪ್ ತೋರಿಸ್ತಾ ಇದ್ದೇನೆ. ಈ ಸಣ್ಣ ಕಪ್ಪಲ್ಲಿ ನಾನು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೇನೆ. ಫಸ್ಟಿಗೆ 1 ಕಪ್ ಹಾಕಿದೆ. ಇದರಲ್ಲಿ ಟೋಟಲ್ ಆಗಿ ನಾವು 2 ಕಪ್ ಕಡಲೆಬೇಳೆ ಹಾಕಲಿಕ್ಕುಂಟು. ಇದೀಗ 2ನೇ ಕಪ್ ಕಡಲೆಬೇಳೆ ಹಾಕ್ತಾ ಇದ್ದೇನೆ. ನೋಡ್ತಿರ್ಬೋದು ನೀವು. ಈಗ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಉದ್ದು ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಉದ್ದು ಹಾಕಿದೆ. ಉದ್ದು ಹಾಕಿದ ನಂತರ ಇದನ್ನು ನಮಗೆ ವಾಶ್ ಮಾಡಲಿಕ್ಕೆ ಇಲ್ಲದಿದ್ದಲ್ಲಿ ತುಂಬ ಧೂಳೆಲ್ಲ ಇರ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಸುಮಾರು ಒಂದು 3 ಸಲ ವಾಶ್ ಮಾಡಿದೆ. ನೋಡ್ತಿರ್ಬೋದು ನೀವು. ಇದು ವಾಶ್ ಮಾಡಬೇಕಾಗ್ತದೆ. ನೀವು ಕೂಡ ವಾಶ್ ಮಾಡಿಯೇ ಇದನ್ನು ನೆನೆ ಹಾಕಲಿಕ್ಕೆ ಇಡಿ, ಇಲ್ಲದಿದ್ದಲ್ಲಿ ತುಂಬ ಧೂಳಿರ್ತದೆ. ಇದೀಗ ನಾನು ವಾಶ್ ಮಾಡಿದ ನಂತರ ಇದು 4 ಗಂಟೆ ಆದರೂ ನಮಗೆ ನೆನೆ ಹಾಕಲಿಕ್ಕೆ ಇಡಬೇಕಾಗ್ತದೆ. ಅಷ್ಟೊತ್ತಿಗೆ ನಾನು ನನ್ನದು ಮನೆಯದ್ದು ಬೇರೆ ಎಲ್ಲ ಕೆಲಸ ಬಾಕಿ ಇತ್ತು, ಆ ಕೆಲಸ ಮಾಡ್ತಿದ್ದೇನೆ. ಇದೀಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಲಿಕ್ಕಿತ್ತು ನನಗೆ, ಅದೆಲ್ಲ ಫೋಲ್ಡ್ ಮಾಡಿದ್ದೇನೆ. ಇದು ನಿನ್ನೆದ್ದು ಬಟ್ಟೆ, ಇವತ್ತು ಒಳ್ಳೆ ಡ್ರೈ ಆಗಿದೆ. ಇದೀಗ ನಾನು ಇವತ್ತು ವಾಶ್ ಮಾಡಿದಂತಹ ಬಟ್ಟೆಯನ್ನು ಬಿಸಿಲಿಗೆ ಹಾಕ್ತಿದ್ದೇನೆ. ಇದು ಬಿಸಿಲಿಗೆ ಹಾಕಿದ ನಂತರ ನನಗೆ ಮನೆ ಕ್ಲೀನ್ ಮಾಡಲಿಕ್ಕಿತ್ತು, ಹಾಗಾಗಿ ಸ್ವಲ್ಪ ಗುಡಿಸಿ ಆದಮೇಲೆ ನಾನು ಸ್ವಲ್ಪ ಬಾಗಿಲೆಲ್ಲ ಒರೆಸ್ತೇನೆ. ಈ ಥರ ನಾನು ವಾರದಲ್ಲಿ 1 ಸಲ ಆದರೂ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತೇನೆ. ಇಲ್ಲದಿದ್ದರೆ ನಮಗೆ ಇಲ್ಲಿ ಮನೆಯಲ್ಲಿ ತುಂಬ ಧೂಳು ಬರ್ತದೆ. ಧೂಳು ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೇ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಬಾಗಿಲು, ಕಿಟಕಿ ಆ ಥರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಆಮೇಲೆ ಮನೆಯೆಲ್ಲ ಒರೆಸಿದೆ. ಅಷ್ಟೊತ್ತಿಗೆ ಊಟದ್ದು ಟೈಮ್ ಆಯಿತು. ಹಾಗಾಗಿ ಊಟ ಮಾಡಿದ ನಂತರ ನಾನಿಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಆದರೂ ವಾಕ್ ಮಾಡ್ತೇನೆ. ಅಂದರೆ ಊಟ ಮಾಡಿದ ಕೂಡಲೇ ನಾವು ಕೂತ್ಕೊಳ್ಬಾರ್ದು, ಮಲಗಬಾರ್ದು. ಹಾಗಾಗಿ ಸ್ವಲ್ಪ ಒಂದು ವಾಕ್ ಮಾಡ್ತಾ ಇರ್ತೇನೆ ನಾನು. ಈ ಥರ ನೀವು ಕೂಡ ಮಾಡಿ. ಅಷ್ಟೊತ್ತಿಗೆ ನಂದಿಲ್ಲಿ 4 ಗಂಟೆ ಆಯಿತು. ಇದು ಕಡಲೆಬೇಳೆ ಮತ್ತು ಉದ್ದು ಒಳ್ಳೆ ನೀರಲ್ಲಿ ನೆನೆದಿದೆ. ಅದಾದಮೇಲೆ ಇವಾಗ ನಾನು ಈ ಥರದ್ದೊಂದು ಪಾತ್ರೆ ತಗೊಳ್ತಿದ್ದೇನೆ. ಈ ಥರ ಪಾತ್ರೆಯಲ್ಲಿ ನಾನು ನೆನೆ ಹಾಕಿದಂತಹ ಕಡಲೆಬೇಳೆ ಮತ್ತು ಉದ್ದು ಇತ್ತು ನೋಡಿ, ಅದನ್ನು ನಾನು ಇವಾಗ ಇದರಲ್ಲಿದ್ದ ಎಕ್ಸ್ಟ್ರಾ ನೀರೆಲ್ಲ ಇರ್ತದಲ್ಲ ಅದೆಲ್ಲ ಹೋಗ್ಲಿಕ್ಕೆ ಇಟ್ಟಿದ್ದೇನೆ. ಇದು ನಮಗೆ ಗ್ರೈಂಡ್ ಮಾಡಲಿಕ್ಕುಂಟು. ಗ್ರೈಂಡ್ ಮಾಡುವಾಗ ಅದಕ್ಕೆ ನಮಗೆ ನೀರು ಹಾಕಲಿಕ್ಕಿಲ್ಲ, ಅದಕ್ಕೋಸ್ಕರ ಈ ಥರ ಮಾಡಿ ಇಡ್ತೇನೆ. ಅಷ್ಟೊತ್ತಿಗೆ ನಾನು ಇಲ್ಲಿ ನೀರುಳ್ಳಿ ಮತ್ತು ಮೆಣಸೆಲ್ಲ ಕಟ್ ಮಾಡಲಿಕ್ಕಿತ್ತು, ಅದೆಲ್ಲ ಕಟ್ ಮಾಡಿದೆ. ಇದು ನಾವು ಒಂದು ಸುಮಾರು 5 ನಿಮಿಷ ಇಟ್ಟರೆ ಸಾಕು. ಈ ಥರ ಅದರಲ್ಲಿದ್ದದ್ದು ನೀರೆಲ್ಲ ಹೋಗ್ತದೆ. ಅದೆಲ್ಲ ಹೋದ ನಂತರ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಕಡಲೆಬೇಳೆ ಮತ್ತು ಉದ್ದನ್ನು ಹಾಕಿ ಇದನ್ನು ಇವಾಗ ನಾನು ಕಡಿತಾ ಇದ್ದೇನೆ. ಕಡಿಯುವಾಗ ಸ್ಮೂತಾಗಿ ಪೇಸ್ಟ್ ರೆಡಿ ಮಾಡಬೇಡಿ, ಸ್ವಲ್ಪ ಗರಿಯಾಗಿ ಮಾಡಿ, ಅಂದರೆ ತಿನ್ನುವಾಗ ಸ್ವಲ್ಪ ಸಿಗಬೇಕು. ಅದಾದ ನಂತರ ಇಲ್ಲಿ 2 ಕಾಯಿಮೆಣಸು, ಸ್ವಲ್ಪ ಶುಂಠಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತು ಇಲ್ಲಿ ಒಂದು 2 ನೀರುಳ್ಳಿ ತಗೊಂಡಿದ್ದೇನೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇವಾಗ ಇಲ್ಲಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತಿದ್ದೇನೆ. ಇದೆಲ್ಲ ಮಿಕ್ಸ್ ಮಾಡಿದ ನಂತರ ನಾನು ಒಂದು ಕೈಗೆ ಸ್ವಲ್ಪ ಎಣ್ಣೆ ಹಾಕಿದ ನಂತರ ಈ ಥರ ಒಂದು ಶೇಪ್ ಕೊಡಬೇಕು, ಚಟ್ಟಂಬಡೆಯ ಶೇಪ್ ಕೊಡಬೇಕು. ನೋಡ್ತಿರ್ಬೋದು ನೀವು. ಈ ಥರ ಜಾಸ್ತಿ ದಪ್ಪ ಇಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ತೆಳು ಇಟ್ಟರೆ ಒಳ್ಳೆಯದಾಗ್ತದೆ. ಫ್ರೈ ಕೂಡ ಬೇಗ ಆಗ್ತದೆ. ದಪ್ಪ ಇದ್ದರೆ ಸ್ವಲ್ಪ ಟೈಮ್ ತಗೊಳ್ತದೆ ಫ್ರೈ ಆಗಲಿಕ್ಕೆ. ಇವಾಗ ನಾನಿಲ್ಲಿ ಎಲ್ಲ ಮಾಡಿ ಇಡ್ತಾ ಇದ್ದೇನೆ, ಮತ್ತು ನಾವು ಒಂದೇ ಸಲ ಫ್ರೈ ಮಾಡಲಿಕ್ಕೆ ಈಸಿ ಆಗ್ತದೆ. ಅದಕ್ಕೋಸ್ಕರ ಇವಾಗ ನಾನು ಪಾತ್ರೆಗೆ ಎಣ್ಣೆ ಹಾಕಿದೆ. ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ನಾವು ರೆಡಿ ಮಾಡಿಟ್ಟಂಥ ಚಟ್ಟಂಬಡೆಯನ್ನು ಒಂದೊಂದೇ ಆಗಿ ಹಾಕ್ತಾ ಇದ್ದೇನೆ. ಹಾಕಿದ ತಕ್ಷಣ ನೀವು ಸ್ಪೂನ್ ಹಾಕಿ ಮಗುಚಲಿಕ್ಕೆ ಹೋಗಬೇಡಿ. ಅದು ಸ್ವಲ್ಪ ಕಾದಾದ ನಂತರ ಮೇಲೆ ಬರ್ತದೆ, ಆವಾಗ ನೀವು ತಿರುಗಿಸಿ ಮಗುಚಿ 2 ಸೈಡ್ ಕೂಡ ನೀವು ಅದನ್ನು ಫ್ರೈ ಮಾಡಿದರೆ ಆಯಿತು. ನೋಡ್ತಿರ್ಬೋದು ನೀವು, ಕಲರ್ ಎಲ್ಲ ಚೇಂಜ್ ಆಗಿದೆ, ನೋಡ್ತಿರ್ಬೋದು. ಈ ಥರ ಫ್ರೈ ಮಾಡಿ ನಾನೀಗ ಫಸ್ಟ್ ಇದು ತೆಗೆದೆ. ಈಗ 2ನೇ ಸಲ ಹಾಕ್ತಾ ಇದ್ದೇನೆ. ಇದು ಕೂಡ ನಾನು ಅದೇ ಥರ ಹಾಕ್ತಾ ಇದ್ದೇನೆ, ಒಂದೊಂದಾಗಿ ಹಾಕ್ತಾ ಇದ್ದೇನೆ. ನೋಡ್ತಿರ್ಬೋದು ನೀವು ಕೂಡ.
ಈ ಥರ ಹಾಕಿದರೆ ಆಯಿತು. ಇದು ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಅದು ಫ್ರೈ ಆಗ್ತಿತ್ತು ಅಷ್ಟೊತ್ತಿಗೆ ನಂದು ಹಸ್ಬೆಂಡ್ ಕೂಡ ಕೆಲಸದಿಂದ ಬಂದರು. ಅವರಿಗೆ ಸ್ಮೆಲ್ ಬರ್ತಾ ಇತ್ತಂತೆ ಹೊರಗಡೆಯಿಂದನೇ ಫ್ರೈ ಆಗುವಂತಹ. ತುಂಬ ಖುಷಿಯಾಯಿತು, ಅವರ ಎಕ್ಸ್ಪ್ರೆಷನ್ ನೋಡುವ ನಿಮಗೆ ಗೊತ್ತಾಗಿರ್ಬೋದು. ಅಷ್ಟೊತ್ತಿಗೆ ಇದು 2ನೇ ಸಲ ಹಾಕಿದ್ದು ಕೂಡ ಚಟ್ಟಂಬಡೆ ಒಳ್ಳೆಯದಾಗಿ ಫ್ರೈ ಆಗಿದೆ. ನಮ್ಮದು ಚಟ್ಟಂಬಡೆ ರೆಡಿ ಆಯಿತು, ನೋಡ್ತಿರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಉಂಟು ಕೂಡ. ಟೇಸ್ಟ್ ಕೂಡ ತುಂಬ ಒಳ್ಳೆಯದಾಗಿದೆ. ನೀವು ಕೂಡ ರೆಸಿಪಿ ಟ್ರೈ ಮಾಡಿ. ನಾವಿಲ್ಲಿ ಇವಾಗ ಚಹಾ ಕುಡಿತಾ ಇದ್ದೇವೆ. ಹಸ್ಬೆಂಡ್ ಹತ್ರ ಕೇಳ್ತಿದ್ದೆ ನಾನು ಟೇಸ್ಟ್ ಹೇಗಾಗಿದೆ ಅಂತ ಹೇಳಿ. ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು ಒಳ್ಳೆಯದಾಗಿದೆ ಟೇಸ್ಟ್ ಅಂತ ಹೇಳಿ. ನಿಜ ಹೇಳಬೇಕಂತ ಹೇಳಿದರೆ ನಿಜವಾಗಿ ಕೂಡ ಇದು ಚಟ್ಟಂಬಡೆ ಒಳ್ಳೆಯದಾಗಿದೆ. ಟೇಸ್ಟ್ ಕೂಡ ಸೂಪರ್ ಆಗಿತ್ತು, ಕ್ರಿಸ್ಪಿಯಾಗಿತ್ತು. ನೀವು ಕೂಡ ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ಹೇಳಿ. ನಾವು ಇವತ್ತಿದ್ದು ದಿನ ಈ ಥರ ಎಂಜಾಯ್ ಮಾಡಿದ್ವಿ. ವಿಡಿಯೋ ಪೂರ್ತಿ ನೋಡಿದರೆ ಪ್ಲೀಸ್ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಟಾಟಾ, ಬಾಯ್ ಬಾಯ್.